ಮುಡಿಪು ಪರಿಸರದ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಬೊಕ್ಕ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲಾ ಅಕ್ಷರ ದಾಸೋಹ ಸಿಬ್ಬಂದಿಗೆ ಶಾಸಕರು ಶ್ರೀ ಯುಟಿ ಖಾದರ್ ಬುಧವಾರ ಮುಡಿಪು ಗೋಪಾಲಕೃಷ್ಣ ಸಭಾಂಗಣಡು ಆಹಾರ ಕಿಟ್ನ ಪಟ್ಟಿಯರು. ಲಾಕ್ಡೌನ್ ಬೊಕ್ಕ ಜನಸಾಮಾನ್ಯರು ವನಸ್ಸುಗೂ ತೊಂದರೆಯಾಂಡಲ ಇಲ್ಲರ್ದು ಪಿದೈ ಬರಂದೆ ಸ್ವಾಭಿಮಾನ ಪ್ರದರ್ಶಿಸಾದ ತಾಳ್ಮೆ ಮೆರೆತೇರು ಇಂಚಿನ ಪೊರ್ತಡು ತಂಗ್ಲೆ ಕ್ಷೇತ್ರಡು ಸಾಧ್ಯ ಐನಾಥ ಮಟ್ಟಗ ಜನಕ್ಲೆಗ್ ಆಹಾರ ಕಿಟ್ನ ಪಟ್ಟದ ಪಂಡ ತೆರಿಪಾಯಿನ ಶ್ರೀ ಯುಟಿ ಖಾದರ್ ಪ್ರತಿ ವಾರ್ಡ್ಗೂ 100 ಕಿಟ್ ಪಟ್ಟದ ಅತ್ತಂದೆ ರಡ್ಡರ ಸಾರ ಆಟೋ ಚಾಲಕರು ಆಶಾ ಕಾರ್ಯಕರ್ತೆಯರು ಆರೋಗ್ಯ ಸಿಬ್ಬಂದಿಗಳ ಪಡಿತರ ಕಿಟ್ನ ವಿತರಣೆ ಮಾಡ್ತದೈತದ ಅಕ್ಷರ ದಾಸೋಹ ಸಿಬ್ಬಂದಿನ ಗುರುತಿಸಾದ ಕಿಟ್ ವಿತರಣೆ ಮಾಡ್ತದನ್ನು ಪಂಡ ತೆರಿಪಾಯಿರು. ತಾವೆಲ್ಲರೂ ಕೂಡ ಈ ರಾಜ್ಯದ ಎಲ್ಲ ಜನತೆ ಅಲ್ಲಿ ಯಾವ್ಯಾವ ಸಹಕಾರ ಬೇಕಾ ಬಾಲಕ ತಮ್ಮ ಸಹಕಾರ ಕೊಟ್ಟಿದ್ದಾರೆ. ಮನೆಯಲ್ಲೇ ಕೂತ್ಕೊಂಡು ಹೊರಗೆ ಬರಬೇಡಿ ಅಂತ ಕೂಡ ಹೊರಗೆ ಬರಲಿಲ್ಲ. ಊಟಕ್ಕೆ ಕಷ್ಟ ಇದ್ದರೂ ಕೂಡ ಇನ್ನೊಬ್ಬರ ಸ್ವಾಭಿಮಾನ ಬಿಟ್ಟು ಇನ್ನೊಬ್ಬರ ಕೇಳಿಕೊಂಡು ಇದ್ದದ್ದನ್ನು ಖರ್ಚು ಮಾಡಿಕೊಂಡು ದುಡಿಮೆಲ್ಲ ಕೂಡ ಎಲ್ಲ ತಮ್ಮ ಸಹಕಾರ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಜೊತೆ ನಾವು ಕೂಡ ಕಿಂಚಿತ್ ಅದು ಇರಬೇಕೆಂಬ ಉದ್ದೇಶದಿಂದ ತಮ್ಮದೇ ಆದ ಒಂದು ಸ್ವಲ್ಪ ನಮ್ಮ ಸಹಕಾರ ಕೊಡುವಂಥದ್ದು. ಈಗಾಗಲೇ ಕ್ಷೇತ್ರ ಉದ್ದಗಲಕ್ಕೂ ಬಹುಶಃ ಎಲ್ಲರಿಗೂ ಕೂಡ ಮಾಡಲಿಕ್ಕೆ ಸರ್ಕಾರ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಮ್ಯಾಕ್ಸಿಮಮ್ ಒಬ್ಬರಿಗೆ ನಿಂತು ನಾವು ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು ಆಲೋಚನೆ ಮಾಡಿಕೊಂಡು ಸಾಧಾರಣ ಒಂದೊಂದು ಗ್ರಾಮಕ್ಕೆ ಇವತ್ತು 500ರಿಂದ 600 ಅಥವಾ ಒಂದು ಬೂತಿಗೆ 100 ಆಗಿ ಆ ಕಿಟ್ಟು ಕೊಡುವಂಥ ಸಂದರ್ಭ. ತದನಂತರ ನಾವು ರಿಕ್ಷಾ ಚಾಲಕರಿಗೆ ಕೊಡಬೇಕಂತ ಆಲೋಚನೆ ಮಾಡಿದಾಗ ಕ್ಷೇತ್ರ ಉದ್ದಕ್ಕೂ 2,500 ರಿಕ್ಷಾ ಚಾಲಕರು ಬಹುಶಃ ಅವ್ರಿಗೆ ಇವತ್ತು ಕೊಡಬೇಕಾಗಿ ಬಂತು. ಆಶಾ ಕಾರ್ಯಕರ್ತರು ಮತ್ತು ನಮ್ಮ ANM ನರ್ಸ್ಗಳಿಗೆ ಮತ್ತು ನಮ್ಮ ಆರೋಗ್ಯ ಕೇಂದ್ರದಿಂದ ಸಹಾಯಕರಿಗೆ ಕೂಡ ಸಹಕಾರ ಮಾಡಬೇಕು ಆಲೋಚನೆ ಬಂದಾಗ ಅವ್ರಿಗೆ ಕೂಡ ರೀತಿಯ ಸಹಕಾರ ಆಯಿತು. ಮತ್ತು ಬಹುಶಃ ಅಂಗನವಾಡಿ ಕಾರ್ಯಕರ್ತನಿಗೆ ಭಾಳಷ್ಟು ಜನ ಫೋನ್ ಮಾಡಿದರು. ಎಲ್ಲರೂ ಕೂಡ ಬೇರೆ ಬೇರೆ ವಿಚಾರ ಮಾತಾಡ್ತಾರೆ. ನಾವು ಕೂಡ ಸೇವೆ ಮಾಡ್ತಾ ಇದ್ದೇವೆ. ಆದರೆ ನಮಗೇನು ಬಹುಶಃ ಯಾವುದೇ ವಿಚಾರ ಇವತ್ತು ಬರಲಿಲ್ಲ. ಅವತ್ತು ಗಣನೆಗೆ ತಗೊಳ್ಬೇಕೆಂಬ ಬಂದಾಗ ಅವತ್ತು ಆಲೋಚನೆ ಮಾಡಿದೆ ಯಾವುದೇ ರೀತಿಯಿಂದ ಸಹಕಾರ ಕೊಡಬೇಕಂತ ಹೇಳಿಕೊಂಡು. ಆದ ಕಾರಣ ಬಹುಶಃ ಇವತ್ತು ಪ್ರಥಮ ಹಂತದಲ್ಲಿ ನಾವು ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ಅದರ ಜೊತೆ ನಮ್ಮ ಅಕ್ಷರ ದಾಸೋಹದ
ಅವರನ್ನು ಕೂಡ ಇವರನ್ನು ನೆನಪು ಮಾಡುವಾಗ ಬಹುಶಃ ಅವರನ್ನ ಹೇಗೆ ಬಿಡುವುದಂತ ಆಯಿತು. ಯಾಕೆಂತ ಹೇಳಿದರೆ ಒಂದು ಕಡೆ ನಾವು ಅವ್ರಿಗೇನು ಕೊಡಿ ಸಹಾಯ ಮಾಡಲಿಕ್ಕೆ ಕೈ ಬಿಟ್ಟಾಗ್ತದೆ, ಎರಡು ಮನೆಯಲ್ಲಿ ಕೂತ್ಕೊಂಡು ಬೇಸರ ಆಗ್ತದೆ. ನೋಡಿ ಅವರನ್ನು ಕರೆದು ಕೊಟ್ಟಿದ್ದಾರೆ, ನಮ್ಮನ್ನು ಕೇಳಲಿಕ್ಕೆ ಜನ ಇಲ್ಲ. ಆ ಬೇಸರ ಅವ್ರಿಗೆ ಕೂಡ ಆಗಬಾರ್ದು ಉದ್ದೇಶದಿಂದ ಅಕ್ಷರದಾಸೋ ಬಿಸಿ ಊಟ ಅಲ್ಲಿ ಕೆಲಸ ಮಾಡೋಂಥ ಸೋದರರು ಕೂಡ ಇವತ್ತು ನಾವು ಗಣನೆ ತೆಕ್ಕೊಂಡು ನಮ್ಮದೇ ಆದ ಸಹಕಾರ ನಾವು ಇವತ್ತು ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಉತ್ತಮವಾದ ಮಾಸ್ಕನ್ನು ಕೂಡ ರೆಡಿ ಮಾಡಿದ್ದೆ. ಈ ಗಡಿಬಿಡಿಯಲ್ಲಿ ಅದನ್ನು ತರಲಿಕ್ಕೆ ಕೂಡ ಮರ್ತೋಯ್ತು. ಆದಾಗ ಮುಂದಿನ ದಿನ ಎಲ್ಲಿಯಾದರೂ ಆ ಏರಿಯಾ ವೈಸ್ ಮುಟ್ಟಿಸುವಂಥ ಕೆಲಸ ನಾವು ಇವತ್ತು ಮಾಡುವ. ಬಹುಶಃ ನಿಮಗೆಲ್ಲ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಅಂಗನವಾಡಿ ಕಾರ್ಯಕರ್ತರು ಈಗಲ್ಲ, ನಾನು ಮಂತ್ರಿ ಶಾಸಕನಾಗಿದ್ದಾಗಲೇ ನೀವು ಪ್ರತಿ ಸಲ ಕೂಡ ಅಸೆಂಬ್ಲಿಯಲ್ಲಿ ಪ್ರತಿಯೊಂದು ವಿಚಾರದ ಕೂಡ ನಾವಿವತ್ತು ಅಂಗನವಾಡಿ ಕಾರ್ಯಕರ್ತರನ್ನ ಚರ್ಚೆ ಮಾಡ್ತಿದ್ದದ್ದು. ಆವಾಗ ಬಹುಶಃ ಭಾಳಷ್ಟು ಕಡಿಮೆ ಇತ್ತು ವೇತನ, ನಿಮ್ಗೆ ಗೊತ್ತಿರ್ಬೋದು. ಸಿದ್ದರಾಮಯ್ಯ ಸರ್ಕಾರ ಬರೋ ಮುಂಚೆ ಭಾಳಷ್ಟು ಕಡಿಮೆ. ಅದರ ನಂತರ ಕೇಳಲಿಲ್ಲ, ಯಾರು ಕೂಡ ನಮಗೆ ಬೇಡಿಕೆ ಕೊಡಲಿಲ್ಲ. ಪ್ರತಿ ಬಜೆಟಲ್ಲಿ ಕೂಡ 500 ರೂಪಾಯಿ, ಪ್ರತಿಯೊಂದು ಬಜೆಟಲ್ಲಿ ಕೂಡ 500 ರೂಪಾಯಿ ಅದನ್ನು ಬೇಡಿಕೆ ಇಟ್ಟು ಮಾಡಿದಲ್ಲ. ಬಜೆಟ್ ಬರುವಾಗ ಅಂಗನವಾಡಿ ಕಾರ್ಯಕರ್ತರಿಗೆ ಈ ವರ್ಷ 500 ರೂಪಾಯಿ ಜಾಸ್ತಿ ಮಾಡಬೇಕಂತೇಳಿ ಒಂದು ವರ್ಷ ತಪ್ಪಿತ್ತು. ಅದಕ್ಕೆ ನೆಕ್ಸ್ಟ್ ಇಯರ್ 2000 ಮಾಡಿದರು. ಸೊ 5 ವರ್ಷದಲ್ಲಿ ಕೂಡ ಅದನ್ನು 2,500 ರೂಪಾಯಿ ಬಂದ ನಂತರ ತದನಂತರ ಬಂದವರು. ಸೊ ಕೆಲಸ ಎಲ್ಲರೂ ಕೂಡ ಗುರುತಿಸುವ ಕೆಲಸ ಆಗ್ತದೆ. ಯಾವುದೇ ಬೇಡಿಕೆ ಇಲ್ಲದ 5 ವರ್ಷ ಬೇಡಿಕೆ ಇಲ್ಲದ ಚರ್ಚೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿಕೊಂಡು ಆ ಒಂದು ವರ್ಗದವರಿಗೆ ಏನಾದರೂ ಸಹಕಾರ ಮಾಡಬೇಕೆಂಬ ಆಲೋಚನೆ ಇಟ್ಟುಕೊಂಡು ನಿಮ್ಮ ಬೇಡಿಕೆ ಬರದೇ ಇವತ್ತು ಸರ್ಕಾರ ಅವತ್ತು ಜಾಸ್ತಿ ಮಾಡಿಕೊಂಡು ಇವತ್ತು ಬಂದಿದೆ. ಇವತ್ತು ಒಂದು ಹಂತಕ್ಕೆ ಬಂದು ನಿಂತಹ ಸಂದರ್ಭ ಆಯಿತು. ನಾನು ಆಹಾರ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಮುಂಚೆ ರೇಷನ್ ಕಾರ್ಡಿಗೆ 400 ರೂಪಾಯಿ ಕರೆಂಟ್ ಬಿಲ್ ಬಂದರೆ BAPL, ಅವರು ಇನ್ಕಮ್ ಸರಿ 40,000 ಇನ್ಕಮ್ ಆದರೆ ಅವರು APL, ಇದೆಲ್ಲನೆಲ್ಲ ನಾನು ತೆಗೆದು ಬಿಟ್ಟು ಚರ್ಚೆ ಆಯಿತು ಸಿದ್ದರಾಮಯ್ಯ ಮುಂದೆ, ಅಧಿಕಾರಿಗಳ ಮುಂದೆ, ಹಣಕಾಸು ಕಾರ್ಯದರ್ಶಿ ಮುಂದೆ. ನಾನು ಹೇಳಿದ್ದೆ, ಯಾರಿಗೆಲ್ಲ 1,20,000 ಬರ್ತದ ಅವ್ರಿಗೆಲ್ಲರಿಗೂ ಕೂಡ ನೀವು BPL ಮಾಡಬೇಕಂತೇಳಿ. ಆಗ ಆರ್ಥಿಕ ಕಾರ್ಯದರ್ಶಿ ಕೇಳಿದ್ದು, ಎಂಥ ಅವಸ್ಥೆ ಮಾಡಿದ್ರೆ ನೀವೆಲ್ಲ 1,20,000 APL ಆದರೆ BPL ಆದರೆ ನಮ್ಮ ರಾಜ್ಯದ ಬೊಕ್ಕಸಕ್ಕಿಂತ ಪರಿಸ್ಥಿತಿ ಅಂತ ನಾನು ಅವಾಗ ಹೇಳಿದೆ. ನಮ್ಮಲ್ಲಿ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮತ್ತು ಕಾಂಟ್ರಾಕ್ಟ್ ಬೇಸಲ್ಲಿ ದುಡಿಯೋರು ಸರ್ಕಾರಿ ಅರೆಕಾಲಿಕಾಗಿ ದುಡಿತಾರೆ. ಅವರು ಬರೀ 8,000 6,000 ತಿಂಗಳಿಗೆ ತೆಕ್ಕೊಂಡು ಅವರು ಸರ್ಕಾರಿ ನೌಕರರ ಪರಿಗಣಿಸಿ ಅವರು ನೀವು ಶ್ರೀಮಂತ ಅಂತ ನೀವು ಲೆಕ್ಕ ಹಾಕಿ ಅವ್ರಿಗೆ ಕೂಡ ಸವಲತ್ತನ್ನು ತಪ್ಪಿಸಿದರೆ ಸರಿಯಾಗುವುದಿಲ್ಲ. ಸೊ ಕನಿಷ್ಠ ತಿಂಗಳಿಗೆ 10,000 ವ್ಯಾಪ್ತಿ ಬರುವಂಥ ಎಲ್ಲರಿಗೂ ಕೂಡ ಇವತ್ತು ನಾವು BPL ಕಾರ್ಡನ್ನು ಕೊಡೋ ಮೂಲಕ ಸವಲತ್ತು ಕೊಡುವ ಉದ್ದೇಶದಿಂದ ಇಡೀ ದೇಶದ ಐತಿಹಾಸಿಕ ತೀರ್ಮಾನ ಮಾಡಿ 1,20,000 ತನಕ ಇವತ್ತು ಎಲ್ಲರಿಗೂ ಕೂಡ BPL ಕಾರ್ಡ್ ಕೊಡ್ತಾ ವ್ಯವಸ್ಥೆ ಆಯಿತು. ಬಹುಶಃ ನಿಮಗೆ ಭಾಳಷ್ಟು ಜನ ನೆನಪು, ಅದರ ಮುಂಚೆ ನಿಮ್ಮದು ಭಾಳ ಜನ APL ಇರ್ಬೋದು ಇತ್ತು. ಆ ಕಾನೂನು ಬಂದ ಜನ ಭಾಳಷ್ಟು ನಿಮ್ಮದು BPL ಭಾಳ ಜನ ಆಗಿದೆ ಇದಕ್ಕೆ ಸಂಬಂಧಪಟ್ಟಾಗ. ಆದ ಕಾರಣ ಬಹುಶಃ ಯಾವ ರೀತಿ ಅದೇ ರೀತಿ ಸಹಾಯಕರಿಗೆ ಯಾವ ರೀತಿಯೆಲ್ಲ ನಮ್ಮಿಂದ ಸಹಕಾರ ಮಾಡಿ ಖಂಡಿತವಾಗಿ ಮಾಡ್ತೇವೆ. ಇದೀಗ ನಾವು ಅಪೋಸಿಷನ್ಲಿದ್ದಾಗ ನಿಮ್ಮ ಪರವಾಗಿ ಮಾತಾಡಲಿಕ್ಕೆ ನಮಗೆ ಇನ್ನಷ್ಟು ಸುಲಭ. ಸೊ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ದಯವಿಟ್ಟು ನಮ್ಮ ಗಮನಕ್ಕೆ ತರುವಂಥ ಕೆಲಸ ನೀವು ಮಾಡಿ, ನಿಮ್ಮ ಪರವಾಗಿ ನಾವು ಮಾತಾಡೋಂಥ ಕೆಲಸ ನಾವು ಇವತ್ತು ಮಾಡ್ತೇವೆ. ನಮ್ಮ ಬಿಸಿ ಊಟದ ಬಗ್ಗೆ ಕೂಡ ಅವರಿಗೆ ಭಾಳಷ್ಟು ಕಮ್ಮಿ ಇತ್ತು, ಅದನ್ನು ಕೂಡ ಜಾಸ್ತಿ ಒಂದು ಸಿದ್ದರಾಮ ಜೊತೆಯಲ್ಲಿ ಕುಮಾರಸ್ವಾಮಿ ಜೊತೆಯಲ್ಲಿ ಕೂಡ ಅವರಿಗೆ ಸ್ವಲ್ಪ ಜಾಸ್ತಿ ಮಾಡೋದು ವಿಚಾರ ಇವತ್ತು ಅದರ ನಂತರ ಆಗಿದೆ. ಮುಂದಿನ ದಿನದಲ್ಲೂ ಕೂಡ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ನಾವು ಮಾತಾಡೋಂಥ ಅವಕಾಶ ಖಂಡಿತವಾಗಿ ನಾವು ಮಾಡ್ತೇವೆ ನಾನು ಹೇಳಿಕೊಳ್ತಾ ನಿಮಗೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಸರ್ಕಾರ ಕೊಡುವಂಥ ಎಲ್ಲ ಜಾಬ್ ಕೆಲಸ ಅಂತ ಕೂಡ ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸೋದಕ್ಕೆ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಿ ನಮ್ಮ ಕ್ಷೇತ್ರ ಜನರ ಪರವಾಗಿ ನಾನು ನಿಮಗೆಲ್ಲ ಅಭಿನಂದನೆ ಸಲ್ಲಿಸಿ ನಿಮಗೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಗಮನಕ್ಕೆ ತರುವಂಥ ವಿಚಾರ ಇವತ್ತು ಮಾಡಿ ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ನನಗೆ ಹೃತ್ಪೂರ್ವಕ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಪ್ರಶಾಂತ್ ಕಾಜವ, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಜಲೀಲ್ ಮುಂಡಗೋಳಿ, ಬಂಟ್ವಾಳ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಕರ್ಕೇರ, ಸದಸ್ಯರು ಹೈದರ್ ಕೈರಂಗಳ, ಮಾಜಿ ಸದಸ್ಯರು ಉಮರ್ ಫಜೀರ್, ಬಾಳೆಪುನಿ ಗ್ರಾಮ ಪಂಚಾಯತ್ ಸದಸ್ಯರು ನಾಸಿರ್ ನಡುಪದವ್, ಶರೀಫ್ ಚೆಂಬೆತೋಟ, ಜನಾರ್ದನ್ ಕುಲಾಲ್, ಈರಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಜಾಕ್ ಕುಕ್ಕಾಜೆ, ಅಂಗನವಾಡಿ ಮೇಲ್ವಿಚಾರಕಿ ಸವಿತಾ, ಹನೀಫ್, ಜುಬೇರ್, ಸತ್ತಾರ್ ಕೈರಂಗಳ ಸೇರಿದಂತೆ ಪ್ರಮುಖರು ಪಾಲ್ಪಡೆದಿದ್ದರು. ಜಿಲ್ಲಾ ಪಂಚಾಯತ್ ಸದಸ್ಯರು ಮಮತಾ ಗಟ್ಟಿ ಎತ್ಕೊಂಡು ಪ್ರಾಸ್ತಾವಿಕವಾದ ಪಾತಿರೇರು. ನಮ್ಮ ಈ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ UT ಖಾದರ್ ಅವರು ಅವರ ಕ್ಷೇತ್ರದಾದ್ಯಂತ ಎಲ್ಲ ಜನರಿಗೂ ಕೂಡ ಸುಮಾರು ಈಗಾಗಲೇ 30,000ದಷ್ಟು ಕಿಟ್ಟನ್ನು ಕೊಡುವ ಮುಖಾಂತರ ಪ್ರತಿಯೊಂದು BPL ಕುಟುಂಬಕ್ಕೂ ಕೂಡ ಈಗಾಗಲೇ ಅವರ ಮುಖಾಂತರ ನಮ್ಮ ಕಾರ್ಯಕರ್ತರ ಮುಖಾಂತರ ಮುಟ್ಟಿಸಿದ್ದಾರೆ. ಈಗಾಗಲೇ ಎಲ್ಲರ ಮನೆಯೂ ಕೂಡ ಅದು ತಲುಪಿದೆ.
ಬಹುಶಃ ನಂತರದ ದಿನದಲ್ಲಿ ಮೊನ್ನೆ ಆಶಾ ಕಾರ್ಯಕರ್ತರಿಗೆ ಕೂಡ ಈ ಭಾಗದಲ್ಲಿ ಅವರನ್ನು ಕೂಡ ಗೌರವಿಸಬೇಕು ಅಂತೇಳಿ ಮೊನ್ನೆ ನಮ್ಮ ಮುಡಿಪು ಅವರ ಕ್ಷೇತ್ರದಾದ್ಯಂತ ಎಲ್ಲ ಆಶಾ ಕಾರ್ಯಕರ್ತೆಯರನ್ನು ಕೂಡ ಗೌರವಿಸುವುದನ್ನು ಮಾಡಿದರು. ಮತ್ತು ಪುನಃ ಮೊನ್ನೆ ತಮಗೆ ಅಂಗನವಾಡಿಯವರದ್ದು ಮತ್ತು ಶಾಲೆಯ ಅಡಿಗೆಯವರದ್ದು ಅವರಿಗೆ ನೆನಪಾಯಿತು. ಅವ್ರು ಹೇಳಿದರು ಪಾಪ ಅವರನ್ನು ಫಸ್ಟಿಗೆ ಹೇಳ್ತಾ ಇದ್ರು ಅಂಗನವಾಡಿಯವರನ್ನು ಕರಿಬೇಕು, ಒಮ್ಮೆ ಮಾತಾಡಿಸಬೇಕು, ಅವರನ್ನು ಗೌರವಿಸಬೇಕು, ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಬಹುಶಃ ಇವತ್ತು ರಂಜಾನ್ ಅವರ ಉಪವಾಸದ ಸಂದರ್ಭದಲ್ಲೂ ಕೂಡ ಈ ಒಂದು ತಮ್ಮ ನೆನಪನ್ನು ಮಾಡಿಕೊಂಡು ತಮಗೆ ಕೂಡ ಒಂದು ಅವರಿಂದ ಆಗುವಂತಹ ಸಹಕಾರವನ್ನು ಮಾಡಬೇಕೆನ್ನುವಂಥ ವೈಯಕ್ತಿಕ ನೆಲೆಯಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ UT ಖಾದರ್ ಅವರು ತಮ್ಮನ್ನು ಕರೆಸಿ ಇವತ್ತು ಗೌರವಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರೊಬ್ಬ ಜನನಾಯಕನಾಗಿ ತಮ್ಮೆಲ್ಲರ ಕಳಕಳಿಯನ್ನು ಇಟ್ಟುಕೊಂಡು ಒಂದು ಮಾನವೀಯ ನೆಲೆಯಲ್ಲಿ ನಾವೆಲ್ಲರನ್ನ ಮನುಷ್ಯ ವರ್ಗವನ್ನು ಗೌರವಿಸುವುದರ ಮುಖಾಂತರ ಒಂದು ಸ್ಪಂದಿಸ್ತಕ್ಕಂಥ ಗುಣ ಇದೆ. ಎಲ್ಲಿ ಬಡ ಜನರ ಆಶೋತ್ತರವಾಗಿ ಎಲ್ಲರನ್ನು ಕೂಡ ಗೌರವಿಸುವಂಥ ಗುಣವುಳ್ಳಂಥ ನಮ್ಮ ಶಾಸಕರಾಗಿರ್ತಕ್ಕಂಥ UT ಖಾದರ್ ಅವರಿಗೆ ತಮ್ಮೆಲ್ಲರ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ನಮ್ಮ ಅಡಿಗೆ ಸಹಾಯಕರ ಹಾಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ತಾಲೂಕು ಪಂಚಾಯತಿನ ಅಧ್ಯಕ್ಷರು ಮಾನ್ಯ ಶಾಸಕರು ಕೂಡ ಹೇಳಿದರು ತಮ್ಮೆಲ್ಲರನ್ನ ಕರೀರಿ ಅಂದಾಗ ನಾನು ಫೋನ್ ಮಾಡಿದಾಗ ಕೂಡ ಅವರು ಕೂಡ ನಮ್ಮ ಈ ಒಂದು 9 ಗ್ರಾಮದ ಜೊತೆ ಸಹಕರಿಸಿ ಇದಕ್ಕೆ ಸಹಕಾರವನ್ನು ಕೂಡ ನೀಡಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮುಡಿಪು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ನಮ್ಮ ಬ್ಲಾಕ್ ಅಧ್ಯಕ್ಷರು ಆಗಿರ್ತಕ್ಕಂಥ ಆತ್ಮೀಯರು ಈಗಾಗಲೇ ಅವರು ಕೂಡ ಕಿಟ್ಗಳನ್ನು ಕೂಡ ನೀಡಿದ್ದಾರೆ. ಅವರು ಕೂಡ ಸ್ಪಂದಿಸ್ತಕ್ಕಂಥ ಗುಣವುಳ್ಳವರು, ಅವರಿಗೂ ಕೂಡ ತಮ್ಮ ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ.